ಎಸ್ಐಆರ್ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಬೆಲೆ ಏರಿಕೆ ಮತ್ತು ಹಲವಾರು ಸಮಸ್ಯೆಗಳನ್ನು ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಮಂಗಳವಾರ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ನೇತೃತ್ವದಲ್ಲಿ ಕಾಪು ಕಾಂಗ್ರೆಸ್ ಆಯೋಜನೆಯಲ್ಲಿ ಬೆಳಪು ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನಾ ಸಭೆ ನಡೆಯಿತು. ಈ ವೇಳೆ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು, ಕೇಂದ್ರ ಸರ್ಕಾರವು ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ ಮತಗಳನ್ನು ರದ್ದುಗೊಳಿಸಿ ತಮ್ಮ ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡುತ್ತಿದೆ. ಬಡವರನ್ನ ಇನ್ನಷ್ಟು ಬಡವರನ್ನಾಗಿ ಮಾಡಬೇಕೆಂಬ ಧೋರಣೆ ಹಮ್ಮಿಕೊಂಡಿದ್ದು, ಕೇವಲ 5% ಇರುವ ಶ್ರೀಮಂತರನ್ನ ಇನ್ನಷ್ಟು ಶ್ರೀಮಂತರನ್ನಾಗಿ ಮಾಡಲು ಹೊರಟಿದೆ. ಇದೇ ರೀತಿ ಕೇಂದ್ರ ಸರ್ಕಾರವು ಬಡವರ ವಿರೋಧಿ ಧೋರಣೆಯನ್ನ ಮುಂದುವರಿಸಿದರೆ ಕಾಂಗ್ರೆಸ್ ಪಕ್ಷವು ಕೇಂದ್ರದ ವಿರುದ್ಧ ದೇಶವ್ಯಾಪ್ತಿ ಉಗ್ರ ಪ್ರತಿಭಟನೆಯನ್ನ ಕೈಗೊಳ್ಳಲಿದೆ ಎಂದರು. ಬಡವರನ್ನ ಇನ್ನಷ್ಟು ಬಡವರಾಗಿ ಮಾಡಬೇಕು, 95% ಬಡವರನ್ನ ಇನ್ನಷ್ಟು ಬಡವರಾಗಿ ಮಾಡಬೇಕು, 5% ಜನರನ್ನ ಶ್ರೀಮಂತರಾಗಿ ಮಾಡಬೇಕು, ಬಡವರ ಹಕ್ಕುಗಳನ್ನು ಕಿತ್ತು ಹಾಕುವಂತ ಕೆಲಸಕಾರ ಮಾಡಬೇಕು. ಆವಾಗ ಮಾತ್ರ ಒಂದು ರಾಷ್ಟ್ರ, ಒಂದು ಧರ್ಮ, ಒಂದು ಜಾತಿ, ಒಂದು ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂತ ರೀತಿಯಲ್ಲಿ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಬಿಜೆಪಿ ಪಕ್ಷದ ನೇರವಾಗಿ ಕೈವಾಡ ಇದ್ದು, ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ರವರು ರಾಜೀನಾಮೆ ನೀಡುವಂತೆ ಆಗ್ರಹಿಸಿದರು. ಈ ವೇಳೆ ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ನೆಪವನ್ನಿಟ್ಟು ಕೇಂದ್ರ ಸರ್ಕಾರವು ಬೇಕಾಬಿಟ್ಟಿ ಬೆಲೆ ಏರಿಸಿ ಬಡವರನ್ನ ನರಕದ ಕೂಪಕ್ಕೆ ತಳ್ಳುತ್ತಿದೆ. ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ನಾವು ಒದ್ದೋಡಿಸದಿದ್ದರೆ ಮುಂದೆ ನಮಗೆ ಕಂಟಕ ಕಾದಿದೆ ಎಂದರು. ತಂದು ಯಾರ್ಯಾರ ಅಲ್ಪಸಂಖ್ಯಾತರ ಓಟ್ ಇದೆ, 300 ಓಟು 400 ಓಟು ಒಬ್ಬೊಬ್ಬರೇ ಅಧ್ಯಕ್ಷರ ಹಾಕಿ ಕಿತ್ತು ಹಾಕುವಂತ ಕೆಲಸಕಾರವನ್ನು ಮೊನ್ನೆ ಚುನಾವಣೆಯಲ್ಲಿ ಮಾಡಿದ್ರು. ಈ ರೀತಿಯಲ್ಲಿ ಕಾರಣ ಹೇಳ್ತಾರೆ, ನಮ್ಮ ದೇಶದಲ್ಲಿ ನುಸುಳುಕೋರರಿದ್ದಾರೆ, ವಿದೇಶಿಗಳಿದ್ದಾರೆ ಅಂತ ಹೇಳ್ತಾರೆ. ಇವತ್ತು 65 ಲಕ್ಷ ಓಟು ಬಿಹಾರದಲ್ಲಿ ಕಿತ್ತು ಹಾಕಿದ್ರಲ್ಲಿ 24 ಲಕ್ಷ ಮಾತ್ರ ಅಲ್ಪಸಂಖ್ಯಾತರು, 41 ಲಕ್ಷ ವೋಟರ್ಸು SC ST ಬಡವರು, ಅವಿದ್ಯಾವಂತರು, ದುಡಿಮೆ ಮಾಡಿ ಕಾರ್ಮಿಕ ವರ್ಗದವರು, ವಲಸೆಕಾರರು. ಇಲ್ಲಿ ಕೂಡ ವೆಸ್ಟ್ ಬೆಂಗಾಳಲ್ಲಿ ಕೂಡ 93 ಲಕ್ಷ ಓಟು ತೆಗೆದಿದ್ದರಲ್ಲಿ ಇವತ್ತು 50% ಅಲ್ಪಸಂಖ್ಯಾತರು, 50% SC SC ಬಡವರು, ಇವರ ಓಟುಗಳನ್ನು ಕಿತ್ತು ಹಾಕಲಿಕ್ಕೆ ಹೊರಟಿದ್ದಾರೆ. ಇವತ್ತು ನಾವು ಮಾಡ್ತಿರುವಂತ ಪ್ರತಿಭಟನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಓಟಿನ ಹಕ್ಕು ಏನಿದೆ, ಆ ಹಕ್ಕನ್ನು ಉಳಿಸಬೇಕು. ಕಟ್ಟ ಕಡೆಯ ಬಡವ ಕೂಡ ಏನು, ಅವನಿಗೆ ಓಟಿನ ಹಕ್ಕು ಏನಿದೆ. ದೊಡ್ಡ ಶ್ರೀಮಂತ ರಾಷ್ಟ್ರಪತಿ ಕೂಡ ಓಟಿನ ಹಕ್ಕು ಒಂದೇ. ನಮಗೆ ಕೂಡ ಇರುವಂತಹ ಜನಸಾಮಾನ್ಯರಿಗೆ, ಬಡವರಿಗೆ ಇರುವಂತಹ ಓಟಿನ ಹಕ್ಕು ಕೂಡ ಒಂದೇ. ಅದನ್ನು ಕಿತ್ತು ತಗೊಳ್ಳುವಂತ ಸಮಯದಲ್ಲಿ ಆ ಸಮುದಾಯಕ್ಕೆ ಇವತ್ತು ರಕ್ಷಣೆ ಸಿಗಬೇಕು, ಆ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರ ಇದು ವಿನಯ್ ಕುಮಾರ್ಗೋಸ್ಕರ, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ, ಇವತ್ತು ನಮಗೋಸ್ಕರ ಮಾಡುವಂತ ಕೆಲಸ ಕಾರ್ಯ ಅಲ್ಲ. ಈ ವೇಳೆ ಕಾಪು ಕಾಂಗ್ರೆಸ್ ಅಧ್ಯಕ್ಷರಾದ ವೈ ಸುಕುಮಾರ್ ಅವರು ಪ್ರಾಸ್ತಾವಿಕ ಮಾತನಾಡಿದರು. ಕಾಂಗ್ರೆಸ್ ಮುಖಂಡರಾದ MA ಗಫೂರ್, ನವೀನ್ ಚಂದ್ರ ಶೆಟ್ಟಿ, ದಿವಾಕರ್ ಶೆಟ್ಟಿ ಕಾಪು ಸೇರಿದಂತೆ ನಿರಂಜನ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.